ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ದಾಂಧಲೆ ನಡೆಸಿದ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿದ್ದ 3 ಮದ್ಯವ್ಯಸನಿಗಳನ್ನು ತೊಕ್ಕೊಟ್ಟು ಒಳಪೇಟೆಯ ಕ್ಲಿಕ್ ಮದುವೆ ಸಭಾಂಗಣದ ಬಳಿಯಿಂದ ಉಳ್ಳಾಲ ಪೊಲೀಸರು ಬಂಧಿಸಿದ್ದಾರೆ. ಕಾಸರಗೋಡು ಅಮೈ ಕಾಲೋನಿ ನಿವಾಸಿಗಳಾದ ಶರಣ್, ಪ್ರಮೋದ್, ಅಜೇಶ್ ಎಂಬುವರನ್ನು ಬಂಧಿಸಲಾಗಿದೆ. ಕೋಟೆಕಾರು ಮಾಡೂರು ನಿವಾಸಿ ವಧು ಮತ್ತು ಕಾಸರಗೋಡಿನ ವರನಿಗೆ ತೊಕ್ಕೊಟ್ಟು ಒಳಪೇಟೆಯ ಕ್ಲಿಕ್ ಸಭಾಂಗಣದಲ್ಲಿ ಮದುವೆ ಸಮಾರಂಭವಿತ್ತು. ಈ ವೇಳೆ ವರನ ಕಡೆಯಿಂದ ಬಂದ ಬಂಧಿತರ ಪೈಕಿ ಓರ್ವ ವಧುವಿನ ಕಡೆಯ ಯುವತಿಯ ಹಿಂದೆ ಬಿದ್ದು ಚುಡಾಯಿಸಿದ್ದ. ಇದರಿಂದ ಆಕ್ರೋಶಗೊಂಡ ಯುವತಿ ಸಹೋದರ ಚುಡಾಯಿಸಿದವನಿಗೆ ಹಲ್ಲೆ ನಡೆಸಿದ್ದಾನೆ. ಇದರಿಂದ ಈ ತಂಡಗಳ ನಡುವೆ ಮಾರಾಮಾರಿ ನಡೆಯಿತು. ಸ್ಥಳದಲ್ಲಿ ಉಳ್ಳಾಲ ಉರುಸಿನ ಬಂದೋಬಸ್ತಿಗೆ ಆಗಮಿಸಿದ ಬಜ್ಪೇಟಾಣ ಸುನಿಲ್ ಹಾಗೂ ಹೋಂಗಾರ್ಡ್ಗೆ ಭಾಷಾ ಎಂಬುವರು ತಡೆಯಲು ಮುಂದಾದಾಗ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಇದರಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿ ಉಳ್ಳಾಲ ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಯಿತು. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮೂವರನ್ನ ವಶಕ್ಕೆ ಪಡೆದುಕೊಂಡು ಬಂಧಿಸಿದ್ದಾರೆ. 3 ಮದ್ಯ ಸೇವಿಸಿ ಕೃತ್ಯ ಎಸಗಿದ್ದಾರೆಂದು ಪೊಲೀಸ್ ತನಿಖೆಯಿಂದ ತಿಳಿದು ಬಂದಿದೆ. VK Furniture and Electronics, our third mega showroom now at Kallapu, Tokkottu. Purchase wide variety of furnitures, electronics, interiors, furnishing, home appliances, mobiles, laptops, kitchenware, home decorative items and much more. We customize complete home interiors and furniture as per customers' requirement. Best quality products at affordable price. Best price guaranteed. Free home delivery and easy EMI facility available. Our branches: Yeyadi, Tokkottu, Lady Hill.